ಮೇಡಮ್ ಈಗ ಎಷ್ಟು ಗಂಟೆ ತನಕ ಇದ್ರು ಅವರು ಮನೆಯಲ್ಲಿ ಎಷ್ಟು ಗಂಟೆ ತನಕ ಇದ್ರು ಸರ್? ಅವ್ರು ಬೆಳಿಗ್ಗೆ ಎದ್ದು ಹೋಗಿದ್ದಾರೆ. ಬೆಳಿಗ್ಗೆ ಎದ್ದು ಹೋದವರು ಅವ್ರಿಗೇನೋ ಕೆಲಸ ಇದೆ ಅಂತ ಹೋದವರು, ಮತ್ತೆ ಆದ್ಮೇಲೆ ಕೆಲಸಕ್ಕೆ ಅಂತಲೂ ಹೋಗಿದ್ರು. ಮತ್ತೆ ಒಂದು ಟೈಮ್ ಎಷ್ಟು ಅಂತ ಗೊತ್ತಿಲ್ಲ, ಒಂದು ಟೈಮ್ಗೆ ನಾನು ಕಾಲ್ ಮಾಡಿದ್ದು, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ, ಒಂದು ಬಿಲ್ ತೆಗಿಲಿಕ್ಕಿದೆ, ಬೇಗ ತೆಗಿ ಅಂತ. ಹಾಗೆ ಬಿಲ್ ನಾನು ಮಲಗಿದ್ದ ಕಾರಣ ನನಗೆ ತೆಗಿಲಿಕ್ಕಾಗಲ್ಲ ಅಂತ ಹೇಳಿದೆ. ಹಾಗೆ ಅದೇ ಟೈಮ್ಗೆ ಅವ್ರು ಬಂದು ಬಿಲ್ ತೆಗೆದ್ರು ಬೇಗ, ಅಂದರೆ ಟೈಮಿಗೆ ಅದು ತೆಗಿಬೇಕಿತ್ತು. ಹಾಗೆ ಬಿಲ್ ತೆಗೆದ್ರು. ಆದಮೇಲೆ ಅವ್ರು ಮನೆಯಲ್ಲೇ ಇದ್ರು, ಅಂದರೆ ನಮ್ಮದು ಅಜ್ಜಿದ್ದು 27ನೇ ಸಂಸ್ಕಾರ ಏನೋ ಇದ್ದದಕ್ಕೆ ಅಲ್ಲೇ ಇದ್ವಿ ಎಲ್ಲರ ಅಜ್ಜಿ ಮನೆಯಲ್ಲೇ. ಅವರು ಕೂಡ ಅಲ್ಲಿಗೆ ಬಂದರು. ಮತ್ತೆ ಅವರು ಹೋಗಲಿಲ್ಲ. ಮತ್ತೆ ಪೊಲೀಸು 12:30 ಆಗುವ ಟೈಮ್ಗೆ ಬಂದು ಅವ್ರನ್ನ ಕರ್ಕೊಂಡು ಎಂಕ್ವೈರಿಗೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಇನ್ನೂ ಕೂಡ ಬಂದಿಲ್ಲ. ಎಷ್ಟು ಗಂಟೆಗೆ ಕರ್ಕೊಂಡು ಹೋಗಿದ್ದು ಪೊಲೀಸರು? ಪೊಲೀಸ್ 12:30 ಟೈಮಿಗೆ ಕರ್ಕೊಂಡು ಹೋಗಿದ್ದಾರೆ. ಇವಾಗ ಎಂಕ್ವೈರಿ ಇದೆ ಅಂತ. 24 hours ಅಲ್ಲ, ಎಷ್ಟು 24 hours ಕಳೆದು ಆದರೂ ಕೂಡ ಇನ್ನೂ ಕೂಡ ಕಲಿಸಿಲ್ಲ ಸರ್. ಏನೇನು ಸುಮ್ಮನೆ ಯಾವುದಾದ್ರೂ ಕೇಸ್ ಹೇಳ್ಕೊಂಡು ಅವರನ್ನು ವಶ ಮಾಡ್ತಿದ್ದಾರೆ. 8 ಗಂಟೆ ಹೊತ್ತಿಗೆ ಮನೆಯಲ್ಲೇ ಇದ್ರು ಶಫೀಕ್? 8 ಗಂಟೆ ಹೊತ್ತಿಗೆ ಮೇ ಬಿ ಗಾರ್ಬೆಲ್ಲಲ್ಲಿ ಇರಬೇಕು ಅವರು. ಮನೆಯಲ್ಲಿ ಇರಲಿಲ್ಲ? ಮನೆಯಲ್ಲಿ ಇರಲಿಲ್ಲ. ಸಂಘಟನೆಯಲ್ಲಿ ಇದ್ದಾರೆ. ಯಾವ ಸಂಘಟನೆ? PFI ಸಂಘಟನೆಯಲ್ಲಿ. SDP ಅಂದರೆ ಸೋಷಿಯಲ್ ವರ್ಕರ್ ಆಗಿ ಸ್ವಲ್ಪ ಕೆಲಸ ಮಾಡ್ತಿದ್ರು. ಅಲ್ಲ, ಅವರು ಮನೆಗೆ ಎಷ್ಟು ಗಂಟೆಗೆ ಬಂದದ್ದು ರಾತ್ರಿ? ಟೈಮ್ ಎಕ್ಸಾಕ್ಟ್ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಾದ ಅವರಿಗೆ ನಾವು ಹೇಳುವಾಗ ಶಾಕ್ ಆಗಿತ್ತು. ಅವ್ರಿಗೆ ಒಂದು ಸ್ವಲ್ಪ ವಿಷಯ ಏನೋ ಮರ್ಡರ್ ಅಂತ ಏನೋ ಗೊತ್ತಿತ್ತಷ್ಟೇ. ನಾವು ಹೇಳಬೇಕಾದ್ರೆ ಅವರ ಅಂತ ಶಾಕ್ ಆದ್ರು. ಅವರು ಕೂಡ ವಿಷಯ ಏನು ಅಂತ ಕರೆಕ್ಟ್ ಗೊತ್ತಿರಲಿಲ್ಲ. ಜಾಕೀರ್ ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ ಆಲ್ಮೋಸ್ಟ್ ನನಗೆ ಗೊತ್ತಿತ್ತು. ಅವರನ್ನ ಫಿಟ್ ಮಾಡಿದ್ದಾರೆ ಅಂತ ಏನಾದ್ರು ಹೇಳ್ತಿದ್ದೀರಾ? ಅಲ್ಲ, ಇವಾಗ ಇದು ಕೊಲೆನಲ್ವಾ, ಅದನ್ನು ಇವ್ರ ತಲೆಗೆ ಕಟ್ಲಿಕ್ಕೆ ನೋಡ್ತಾ ಇಲ್ವಾ? ನಾವು ನ್ಯೂಸ್ ನೋಡ್ಕೊಂಡೆ ಇಲ್ಲಿಗೆ ಬಂದಿದ್ದು. ನ್ಯೂಸಲ್ಲಿ ನೋಡಿದ್ಕೊಂಡೆ ಇಲ್ಲಿವರೆಗೆ ಬಂದಿದ್ದು. ಈಗ ಏನು ಹೇಳ್ತೀರಿ? ಈಗ ಅವರನ್ನ ಬಿಡುಗಡೆ ಮಾಡಬೇಕು, ಅಮಾಯಕರು ಅಂತ ಹೇಳ್ತೀರಿ? ಇಲ್ಲದೆ ಇರೋ ಕೇಸನ್ನು ಹಾಕಿ ಒಳಗಡೆ ಹಾಕಬಾರ್ದು. ಸುಮ್ಮನೆ ಇಲ್ಲದೆ ಇರೋ ಕೇಸನ್ನು ಒಳಗಡೆ ಹಾಕಿ ಯಾರಾದರೂ ಅದನ್ನು ಒಪ್ಕೊಳ್ತಾರಾ? ಸುಮ್ಮನೆ ಯಾಕೆ ಇಲ್ಲಿ ಮಾಡದೇ ಇರೋ ತಪ್ಪಿಗೆ ಒಳಗಡೆ ಹೋಗಬೇಕು? ಪೊಲೀಸರು ಫಿಕ್ಸ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಇನ್ನೂ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಎಂಕ್ವೈರಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಿದ್ದಾರೆ. ಅದು ಆರೋಪಿಗಳು ಅಂತ ಹೇಳ್ತಿದ್ದಾರೆ. ಅವ್ರು ಮಾಡದೇ ಇರೋ ತಪ್ಪಿಗೆ ಸುಮ್ಮನೆ ಆರೋಪಿ ಒಟ್ಟ ಯಾಕೆ ಅವ್ರಿಗೆ ಕಟ್ತಾ ಇದ್ದೀರಾ? ಅಲ್ಲ, ಈಗ ಈ ತರ ಮರ್ಡರ್ ಆಗಿದೆ ಅಂತ ಹೇಳಿ ನೀವೇ ಹೇಳಿ ಇವರಿಗೆ ಗೊತ್ತಾಗಿದ್ದ? ಅಲ್ಲೇನೋ ಮರ್ಡರ್ ಆಗಿತ್ತಂತ ನಾವು ಹೇಳಿ ಅವರಿಗೆ ಏನೋ ಇನ್ಫಾರ್ಮೇಶನ್ ಹೀಗೆ ಮರ್ಡರ್ ಅಂತ ಗೊತ್ತಿತ್ತು. ಅವರು ಶಾಕಲ್ಲಿ ಬಂದಿದ್ರು. ನಾವು ಹೇಳುವಾಗ ಯಾರು ಅಂತ ನಾವು ಯಾರು ಮೊಬೈಲಲ್ಲಿ ಬಂದದ್ದೇವಳಿಗೆ ಇವರು ಅಂತ ಹೇಳ್ಕೊಂಡು ಇವರು ಶಾಕ್ ಆದರು. ಅವರು ಬೆಳಿಗ್ಗೆ ಅವರನ್ನು ನೋಡಿದ್ರಂತೆ, ನಗಡಿದಾರಂತೆ. ಪ್ರವೀಣ್ ಅವರು. ಇವರು ಕೂಡ ನೋಡಿದ್ದಾರೆ. ಇವರಿಗೆ ಅವರು ಹೇಳುವಾಗ ಇವರ ಕಣ್ಣಲ್ಲಿ ಕೂಡ ನೀರು ಬಂದಿದೆ ಅವರು ಅಂತ ಹೇಳುವಾಗ. ಅಂತ ನೀರು ಅಷ್ಟು ಇದಾಗಿದ್ರೆ ಅವ್ರ ಕಣ್ಣಲ್ಲಿ ನೀರು ಬರ್ತಿತ್ತಾ? ಅವ್ರು ಬೇಸರ ಪಡ್ತಿದ್ರಾ? ಅವ್ರ ವೈಫ್ ಅನ್ಶಿಫಾ. ಜವಾಬ್ದಾರಿ ಇತ್ತು ಅವರಿಗೆ? ಅವರು ಏರಿಯಾದ್ದು ಪ್ರೆಸಿಡೆಂಟ್ ಆಗಿದ್ರು. ಅವರು ಏನು ಬಿಡ್ಬೇಕಾದ್ರು ಶಾಂತಿಯಿಂದ ಹೋಗ್ತಿದ್ರು. ಏನು ಗಲಾಟೆ ಮಾಡಬೇಡಿ ಅಂತ. ಅವತ್ತು ಮಸೂದಿ ಇದಾಗಬೇಕಾದ್ರು ಅವರು ಗಲಾಟೆ ಮಾಡಬೇಡಿ ಅಂತ ಹೇಳ್ಕೊಂಡೇ ಹೋಗ್ತಿದ್ದದ್ದು. ಯಾರು ಏನು ಗಲಾಟೆ ಆಗಬಾರ್ದು ಅಂತಾನೆ ಹೇಳಿ ಮುಂದೆ ಹೋಗಿ ಎಲ್ಲರನ್ನು ತಡೀತಿದ್ರು. ಅದು ಮುಂದೆ ಹೋಗಿದ್ದೆ ಇವರಿಗೆ ಇವಾಗ ಅದು ಪಾಯಿಂಟ್ ಆಗಿದೆ. ಮುಂದೆ ಹೋಗ್ಬಾರ್ದಿತ್ತ? ಶಾಂತಿ ಕಾಪಾಡಬೇಕಂತ ಹೇಳಿ ಮುಂದೆ ಹೋಗ್ಬಾರ್ದಿತ್ತ? ಅವರು ಇಂಕ್ವೈರಿ ಮಾಡಿ ಬಿಡ್ತಾನೆ ಅಂತ ಹೇಳಿ ತಗೊಂಡು ಬಂದು ಸುಮ್ಮನೆ ಈಗ ಅವನೆಲ್ಲ ಕೇಸ್ ಉಂಟು ಅದು ಅಂತ ಹೇಳಿ ಹೇಳಿ ಕೇಸ್ ಆಗಿದ್ದಾರೆ. ಸುಮ್ಮನೆ ಅವನ ಅಂಥದ್ದು ಯಾವುದರಲ್ಲಿ ಇಲ್ಲ. ಮಗನ ಹೆಸರು ಏನು ಹೇಳಿದ್ರು? ಶಫೀಕ್. ಈಗ ಕೊಲೆಯಾದ ಸಂದರ್ಭದಲ್ಲಿ ಶಫೀಕ್ ಮನೆಯಲ್ಲಿದ್ದ. ಅದೇ ಸಂದರ್ಭದಲ್ಲಿ ಅದೇ ಅಲ್ಲಿ ಫಂಕ್ಷನ್ ಇತ್ತು ಮನೆಯಲ್ಲಿ, ಅಲ್ಲೇ ಇದ್ದ. ಎಷ್ಟು ಗಂಟೆಗೆ? ಇದು 7:30 ಬಂದರು. 9-10ವರೆಗೆ ಬಂದದ್ದು ವಾಪಸ್. 10ವರೆಗೆ ಇವರು ಕರ್ಕೊಂಡು ಹೋದದ್ದು ರಾತ್ರಿ. ಹಾಂ, ಹೇಳಲ್ಲ 6 ಗಂಟೆಗೆ ಬಂದಿದ್ದಾನಲ್ಲ. ಎತ್ತನ ಮಣಿಗೆ ಬಂದ ನಮಗೆ ಪಾರ್ಕ್. ಓಕೆ. ಮತ್ತೆ ಇವರು ಹೇಳುವುದು ಅಂತ ಹೇಳಿದ್ರೆ ಈಗ ಹೇಳುವುದು ಅಂತ ಹೇಳಿದ್ರೆ ಆಚೆ ಹೋಗಿದ್ದಾನೆ ಅಂತ. ಆಚೆ ಮಸೀದಿ ಉಂಟು, ಮಸೀದಿಗೆ ಹೋಗ್ತಾ ಇದ್ದಾನೆ. ನಿಮ್ಮ ಮಗ ಬೇರೆ ಸಂಘಟನೆಯಲ್ಲಿ ಏನಾದರೂ ಗುರುತಿಸಿಕೊಂಡಿದ್ರೆ ಇಲ್ಲಿ ಬೆಳ್ಳಾರಿಯಲ್ಲಿ? ಸಂಘಟನೆ ಅಂತ ಹೀಗೆ ಎಲ್ಲರೂ ಸಂಘಟನೆಯಲ್ಲಿದ್ದ ಹಾಗೆ ಇದ್ರು, ಮತ್ತೆ ಬೇರೆ ಏನಿಲ್ಲ. ಅಲ್ಲ, ಯಾವ ಸಂಘಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಏನು ಅಂತ ಹೇಳಿ ಇತ್ತೀಚೆಗೆ? ಅದು STP ನಲ್ಲಿ ಮೊನ್ನೆ STP ಉಂಟಲ್ಲ, ಅದರಲ್ಲಿ ಇದ್ದ.
ಈಗ ಜಾಕೀರ್ ಅಂತ ಒಬ್ಬನ ಅರೆಸ್ಟ್ ಆಗಿದೆ, ಅವರ ಸ್ನೇಹಿತರಾಗಿದ್ರ, ಹೇಗೆ ಫ್ರೆಂಡ್ ಆಗಿದ್ರ? ಅದು ಗೊತ್ತಿಲ್ಲ ನನಗೆ, ಸವಣೂರವರು ಅದು ಗೊತ್ತಿಲ್ಲ ನನಗೆ. CFI ಅಲ್ಲಿ ಏನಿದ್ರು ಇದ್ರ? ಇಲ್ಲ ಇಲ್ಲ, ಅದೇ ಏನಿಲ್ಲ. ಏನ್ ಕೆಲಸ ಮಾಡ್ಕೊಂಡಿದ್ರು ಅವರು? CFನಲ್ಲಿ ಅದು ಇದು ಅವನು ಇದು ಅಡಿಕೆ ಗಾರ್ಬಲ್ ಕೆಲಸ ಮಾಡ್ತಾ ಇದ್ರು. ಅದೇ. ಎಷ್ಟು ಸಮಯದಿಂದ ಕೆಲಸ ಮಾಡ್ತಾ ಇದ್ರು? ಆಯಿತು 5 ವರ್ಷ ಆಯಿತು. 5 ಇದು ಇಬ್ರಾಹಿಂ ಅಂತ. ಅಲ್ಲ, ಈಗ ಪೊಲೀಸರು ವಶಪಡಿಸ್ಕೊಂಡು ಹೋಗಿ ಇಲ್ಲಿ ಮನೆಯಲ್ಲೇ ಇದ್ರು ಅವರು? ಮನೆಯಲ್ಲಿದ್ದರು, ರಾತ್ರಿ ಮನೆಯಿಂದ ಬಂದು ತಗೊಂಡು ಹೋದ್ದು. ಈಗ ಮೊನ್ನೆ ಮಂಗಳವಾರ ಎಷ್ಟು ಗಂಟೆಯಿಂದ ಮನೆಯಲ್ಲಿದ್ರು? ಎಷ್ಟು ಗಂಟೆ ತನಕ ಇದ್ರು? ಮನೆ 10, 10:30, 11 ಗಂಟೆವರೆಗೆ ಇದ್ದರು. ಅಣ್ಣದ 2 ಗಂಟೆಗೆ ಬಂದದ್ದು. 2 ಗಂಟೆಯಿಂದ 2 ಗಂಟೆ ಎಷ್ಟು ಹೊತ್ತಿಗೆ ಬಂದು ಅವರು ತಗೊಂಡು ಹೋದ್ರು. ಅವರು ನಾನು ಪೈಂಟಿಂಗಿನ ಕೆಲಸ, ಈಗ ಕೋಳಿ ಅಂಗಡಿಯಲ್ಲಿದ್ದಾನೆ. CP ಕೋಳಿ ಅಂಗಡಿ. ರಾತ್ರಿ 2 ಗಂಟೆಯಿಂದ ತಗೊಂಡು ಹೋಗಿದ್ದು? ಅದೇ. ಅಲ್ಲ ಬೇರೆ ಜನ. ನಾವೇನಿಲ್ಲ, ಹೌದೇ, ನಾವೇನಿಲ್ಲ, ಬಾಡಿಗೆ ಮನೆಯಲ್ಲಿ ಇರುವುದು. ಈಗ ಅವನೇ ದುಡ್ದಾಗಬೇಕಷ್ಟೇ. ಯಾವುದು ಅನುಮಾನ? ಸುಮ್ಮನೆ ಅರೆಸ್ಟ್ ಮಾಡೋದು ಯಾವುದು? ಇದು ಬೇಡ ಈಗ ಡಿಪಾರ್ಟ್ಮೆಂಟಿಗೆ ಏನು ಅದಾಗ ಇದು ಕಾನೂನು ಬೇಡ, ಇದು ಮರ್ಡಲ್ ಆಗಬೇಕು ಬೇಡ, ಏನು ಬೇಡ, ಸುಮ್ಮನೆ ಮಾಡೋದು. ಈಗ ಯಾವುದು ಕೆಲಸ ಇಲ್ಲದವರನ್ನೆಲ್ಲ ಕರ್ಕೊಂಡು ಹೋಗಿ ಒಳಗೆ ಹಾಕೋದು ಅಷ್ಟೇ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.